ಮಧ್ಯ ಅಮೆರಿಕದಿಂದ ಜಗತ್ತನ್ನು ವ್ಯಾಪಿಸಿದ ಹಣ್ಣುಗಳಲ್ಲಿ ಪಾವ್ ಪಾವ್ ಸೇರಿಲ್ಲ. ಈಗಲೂ ಮೂಲ ಅಮೆರಿಂಡಿಯನ್ನರ ಹಣ್ಣು ಎನಿಸಿದೆ ಇದು. ಪಾವ್ ಪಾವ್ ಹಣ್ಣಿನ ರುಚಿ ಮಾವು ಮತ್ತು ಬಾಳೆಹಣ್ಣು ತಿಂದಂತೆ ಇರುತ್ತದಂತೆ. ಒಳಗೆ ಬೀಜಗಳು ಇರುತ್ತವೆ. ಹೊರಗೆ ನೋಡಲು ಬೆಣ್ಣೆಹಣ್ಣಿನಂತೆ ಕಾಣುವ ಇದು ಹಸಿರು ಮತ್ತು ಹಳದಿ ಬಣ್ಣದಲ್ಲಿ ಸಿಗುತ್ತದೆ. ಮಧ್ಯ ಅಮೆರಿಕ ಮತ್ತು ತೆಂಕಣ ಅಮೆರಿಕದಲ್ಲಿ ಇದು ಕಾಡು ಹಣ್ಣಾಗಿಯೇ ಹೆಚ್ಚು ಪ್ರಸಿದ್ಧ. ಯುಎಸ್ಎ, ಕೆನಡಾದ ತೋಟಗಳಲ್ಲಿ ನಡುವೆ ಬೆಳೆಸುವ ಮರವಾಗಿದೆ. ಹಾಗಾಗಿ ಪಾವ್ ಪಾವ್ ಹಣ್ಣು ಬುಡಕಟ್ಟು ಜನರನ್ನ ದಾಟಿ ಪೇಟೆಯವರೆಗೂ ಅಲ್ಲಿ ಸಿಗುತ್ತದೆ. ಅಮೆರಿಂಡಿಯನ್ ಮೂಲ ನಿವಾಸಿಗಳು ಈ ಹಣ್ಣು ಬಳಸುವುದು ಹೆಚ್ಚು. ಈ ಮರದ ತೊಗಟೆಯ ಒಳನಾರಿನಿಂದ ಅವರು ಹಗ್ಗ ತಯಾರಿಸುತ್ತಿದ್ರು. ಅದು ನಾಗರಿಕ ಸಮಾಜಕ್ಕೂ ಹಬ್ಬಿದೆ. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ನಾರಿಮಣಿಗಳ ನೆಚ್ಚಿನ ಮಳಿಗೆ ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ವಿನ್ಯಾಸದ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್ ನೈಟ್ ವೇರ್ ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್, ಕ್ಯಾಶುವಲ್ ಉಡುಪುಗಳು, ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಎಲ್ಲರಿಗೂ ಬೇಕಾಗುವ ಪಾರ್ಟಿ ವೇರ್ ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ. ಮಂಜುಶ್ರೀ ಸಿಲ್ಕ್ಸ್ ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಗ್ರಾಹಕರೊಂದಿಗೆ 3,000 ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್, ಅದೃಷ್ಟಶಾಲಿಗಳಿಗೆ ದೊರೆಯಲಿದೆ ಕಾರ್ ಮತ್ತು ಮತ್ತಿತರ ಆಕರ್ಷಕ ಉಡುಗೊರೆಗಳು. ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್.